ಗಾರ್ಡ್ ಇಲಾಖೆಯವರು ಪ್ರತಿ ಬಾರಿ ಸಹ ಮಳೆಗಾಲದಲ್ಲಿ ಈ ಸಮುದ್ರ ತೀರಗಳಲ್ಲಿ ಸಮುದ್ರ ಉಕ್ಕಿ ರಫ್ ಆಗ್ತದೆ. ಮಳೆಗಾಲದಲ್ಲಿ ಅಲೆಗಳು ಬಹಳ ಎತ್ತರಕ್ಕಿರ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಚ್ಗಳಿಗೆ ಪ್ರವಾಸಿಗರು ಜಾಸ್ತಿ ಬರ್ತಾರೆ. ಬರುವಾಗ ಏನಾಗ್ತದೆ ಅಂದರೆ, ಅವರು ಬೀಚ್ಗಳಲ್ಲಿ ಬಂದಾಗ ಅವರಿಗೆ ನೀರು ಕಂಡಾಗ ಅವರಿಗೆ ಮನಸ್ಸು ಹುಚ್ಚು ಹಿಡಿದು ನೀರಿಗೆ ಹಾರಬೇಕು ಅಂತ ಅವರಿಗೆ ಮನಸ್ಸಾಗತ್ತೆ. ಆದರೆ ಅವರಿಗೆ ಪ್ರವಾಸಿಗರಿಗೆ ನಮ್ಮ ಬೀಚ್ಗಳ ಅಪಾಯದ ಅರಿವಿರುವುದಿಲ್ಲ. ಅದು ಎಷ್ಟು ಡೆಪ್ತ್ ಇದೆ, ಅದು ಯಾವ ರೀತಿ ತೊಂದರೆಗೆ ಸಿಕ್ಕಾಕೊಳ್ಳುತ್ತದೆ ಎಂಬುದರ ಬಗ್ಗೆ ಅರಿವಿರುವುದಿಲ್ಲ. ಈ ನಿಟ್ಟಿನಲ್ಲಿ ಕಳೆದ ಬಾರಿ ನಮ್ಮ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದೊಂದಿಗೆ ನಾವು ನಮ್ಮ ಬೀಚ್ಗಳಲ್ಲಿ ಹೋಮ್ ಗಾರ್ಡ್ಗಳನ್ನು ನಾವು ಡಿಪ್ಲಾಯ್ ಮಾಡಿದ್ವಿ. 8 ಬೀಚ್ಗಳನ್ನು ಐಡೆಂಟಿಫೈ ಮಾಡಿ, ಸೋಮೇಶ್ವರ ಬೀಚು, ಉಳ್ಳಾಳ ಬೀಚು, ತಣ್ಣೀರ್ಬಾಯಿ 1-2 ಬೀಚು, ಪಣಂಬೂರು ಬೀಚು, ಸಸಿಹಿತ್ಲು, ಸುರತ್ಕಲ್, ಮುಕ್ಕ, ಹೀಗೆ 8 ಎಲ್ಲೆಲ್ಲಿ ಜಾಸ್ತಿ ಪ್ರವಾಸಿಗರು ಬರ್ತಾರೆ ಅಲ್ಲಿ ನಾವು ಪ್ರವಾಸಿಗರನ್ನು ಎಚ್ಚರಿಕೆ ನೀಡಲು ಒಂದೊಂದು ಬೀಚ್ಗಳಲ್ಲಿ 3 ಹೋಮ್ ಗಾರ್ಡ್ಗಳ ಥರ ನಾವು ಅಲ್ಲಿ ಡಿಪ್ಲಾಯ್ ಮಾಡಿದ್ವಿ. ಅವರ ಕೆಲಸ ಏನಂದರೆ, ಅವರಿಗೆ ನಾವು ಬೀಚ್ಗಳಲ್ಲಿ ಒಂದು 50 ಮೀಟರ್ ದೂರದಲ್ಲಿ ಈ ಥರ ಒಂದು ಡೇಂಜರ್ ಝೋನ್ ಅಂತೇಳಿ, ಈ ಒಂದು ಅದಕ್ಕಿಂತ ಮುಂದೆ ಹೋಗಬಾರ್ದು ಅಂತೇಳಿ ನಾವು ಅವರಿಗೆ ಎಚ್ಚರಿಕೆ ನೀಡುವಂಥದ್ದು. ಅದನ್ನು ನಮ್ಮ ಮುನ್ನೆಚ್ಚರಿಕೆಯನ್ನು ಮೀರಿ ಅವರು ಹೋದರೆ ಅವರಿಗೆ ಅಪಾಯ ಆಗ್ತದೆ ಹೇಳಿ ಅವ್ರನ್ನ ನಾವು ಅದನ್ನು ದಾಟದಂತೆ ನಾವು ಅವರಿಗೆ ಎಚ್ಚರಿಕೆ ನೀಡುವಂಥದ್ದು ನಮ್ಮ ಹೋಮ್ ಗಾರ್ಡ್ಸ್. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಹೋಮ್ ಗಾರ್ಡ್ಸ್ಗಳಿಗೆ ಅವರು ಯೂನಿಫಾರ್ಮ್ನಲ್ಲಿ ಇರ್ತಾರೆ. ಒಂದೊಂದು ಬೀಚ್ಗಳಲ್ಲಿ ಜೀವರಕ್ಷಕರುಗಳು ಇರ್ತಾರೆ. ಆದರೆ ಪಬ್ಲಿಕ್ಕಿಗೆ, ಪ್ರವಾಸಿಗರಿಗೆ ಈ ಜೀವರಕ್ಷಕರು ಯೂನಿಫಾರ್ಮ್ನಲ್ಲಿ ಇಲ್ಲದೇ ಇರುವಾಗ ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಆದರೆ ನಮ್ಮ ಹೋಮ್ ಗಾರ್ಡ್ಸ್ ಯೂನಿಫಾರ್ಮ್ನಲ್ಲಿ ಲಾಠಿ ಹಿಡ್ಕೊಂಡಿದ್ದಾಗ ಅವರಿಗೆ ಸ್ವಲ್ಪ ಸೀರಿಯಸ್ನೆಸ್ ಬರ್ತದೆ. ಸೊ ನಾವು ಅವರಿಗೆ ಎಚ್ಚರಿಕೆ ನೀಡ್ತೇವೆ, ಯಾರು ಮಳೆಗಾಲದಲ್ಲಿ ರಫ್ ಇರುವಂಥ ಸೀಗೆ ಹೋಗಬೇಡಿ, ಅಪಾಯ ಇರ್ತದೆ ಅಂತ ಹೇಳಿ ಅವರನ್ನು ನಾವು ಮುನ್ನೆಚ್ಚರಿಕೆ ನೀಡಿ ಅವರು ಮುಂದುವರಿಯದಂತೆ ನಾವು ಅವರಿಗೆ ಈ ರೀತಿ ಮಾಡುವಂಥದ್ದು. ಹೀಗೆ ಮಾಡಿ ಕಳೆದ ಬಾರಿ ಬಹಳ ಇಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಪ್ರವಾಸಿಗರ ರಕ್ಷಣೆ ಆಗಿದೆ. ನಮ್ಮ ಉದ್ದೇಶ ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆ ಟೂರಿಸಮ್ನಲ್ಲಿ ಡೆವಲಪ್ ಆಗಬೇಕು. ಬಂದ ಪ್ರತಿಯೊಬ್ಬ ಪ್ರವಾಸಿಗರು ಸಹ ಸೇಫಾಗಿ, ಸುರಕ್ಷಿತವಾಗಿ ಅವ್ರ ಮನೆ ಸೇರಬೇಕು. ಅದೇ ನಮ್ಮ ಉದ್ದೇಶ ಹಾಗೂ ನಮ್ಮ ಜಿಲ್ಲಾಡಳಿತದ ಉದ್ದೇಶ. ಈ ಬಾರಿ ಸಹ ಮಾನ್ಯ ಜಿಲ್ಲಾಧಿಕಾರಿಯಾದಂತಹ ಶಶಿಕಾಂತ್ ಸೆಂಥಿಲ್ ಸರ್ ಅವರ ಆದೇಶದ ಮೇರೆಗೆ ನಾವು ಇಲ್ಲಿ ಬೀಚ್ಗಳಲ್ಲಿ ನಮ್ಮ ಹೋಮ್ ಗಾರ್ಡ್ಗಳನ್ನು ಡಿಪ್ಲಾಯ್ ಮಾಡಿದ್ದೇವೆ. ಇದಲ್ಲದೆ 10 ಜನ ಟೂರಿಸ್ಟ್ ಪೊಲೀಸ್ ಸಹ ಇದ್ದಾರೆ. ಟೂರಿಸ್ಟ್ ಪೊಲೀಸ್ಗಳು ಸಹ ಈ ರೀತಿ ಬೀಚ್ಗಳಿಗೆ ಇಳಿಯದಂತೆ ಜನರನ್ನು, ಪ್ರವಾಸಿಗರನ್ನು ಅಪಾಯಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುವಲ್ಲಿ ಹೆಚ್ಚಿನ ಶ್ರಮ ವಹಿಸ್ತಾ ಇದ್ದಾರೆ. ಈ ಬಾರಿ ನಮಗೆ ನಮ್ಮ ಹೋಮ್ ಗಾರ್ಡ್ಗಳಿಗೆ ನಾವು ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಬೇಕು ಅಂತ ಹೇಳಿದ್ವಿ, ಮೈಕ್ಗಳನ್ನು ಅನೌನ್ಸ್ ಮಾಡೋಕ್ಕೆ. ನಮ್ಮ ಆದೇಶ ಮೀರಿ ಸಹ ಅವರು ಬೀಚಿಗೆ ಹೋದರೆ ಅವರನ್ನು ಜೋರಾಗಿ ಎಚ್ಚರಿಸಿ ನೀಡಲಿಕ್ಕೆ ಮೈಕನ್ನು ಸಹ ಈ ಬಾರಿ ಸಹ ಮೆಗಾಫೋನ್ಗಳನ್ನು 8 ಮೆಗಾಫೋನ್ಗಳನ್ನು ಕೊಟ್ಟಿದ್ದೇವೆ. ಅದನ್ನು ಇನ್ನೊಂದು 2 ದಿವಸಗಳಿಂದ ನಾವು ಬಳಸ್ತಾ ಇದ್ದೇವೆ. ಇದು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಕಾಲ ನಾವು ಇಲ್ಲಿ ಈ ರೀತಿ ಹೋಮ್ ಗಾರ್ಡ್ಗಳು ಬೀಚ್ ಗಾರ್ಡ್ಗಳಾಗಿ ಬೀಚ್ಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಬಂದ ಎಲ್ಲ ಪ್ರವಾಸಿಗರು ಸುರಕ್ಷಿತವಾಗಿ ತಲುಪಲಿ ಅಂತ ಹೇಳೋದೇ ನಮ್ಮ ಉದ್ದೇಶ. ಹೌದು, ಮಂಗಳೂರು ಇದರಲ್ಲಿ ಸೋಮೇಶ್ವರ ಮತ್ತು ಉಳ್ಳಾಳ, ಮೊಗವೀರ್ ಪಟ್ಟಣ ಸಹ ನಮ್ಮಲ್ಲಿ ಹೋಮ್ ಗಾರ್ಡ್ಸ್ ಟೂರಿಸ್ಟ್ ಪೊಲೀಸ್ಗಳು ಇದ್ದಾರೆ. ಒಟ್ಟು ಒಂದು ಬೀಚಿಗೆ 3 ಹೋಮ್ ಗಾರ್ಡ್ಗಳ ಥರ 8 ಬೀಚ್ಗಳಿಗೆ 24 ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಹೆಚ್ಚಾಗಿ ಪ್ರವಾಸಿಗರು ಹೆಚ್ಚು ಬರುವ ಸಮಯ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ಮತ್ತು ವಾರಾಂತ್ಯಗಳಲ್ಲಿ, ವೀಕೆಂಡ್ಗಳಲ್ಲಿ, ಶನಿವಾರ ಆದಿತ್ಯವಾರ ಬೀಚ್ಗಳಲ್ಲಿ ಜಾಸ್ತಿ ಜನ ಇರ್ತಾರೆ. ಸಾಯಂಕಾಲ ಅವರು 4 ರಿಂದ 7 ಗಂಟೆ ಹೊತ್ತಿಗೆ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆಗ ನಾವು ಅವರಿಗೆ ಇಲ್ಲಿ ಹೋಮ್ ಗಾರ್ಡ್ಗಳಿದ್ದು ಒಂದೊಂದು ಬೀಚಿಗೆ 3 ಅಂತೆ, ಅದು ಕನಿಷ್ಠವಾಗಿ. ಅದರ ಜೊತೆಗೆ ಸ್ಥಳೀಯ ಜೀವರಕ್ಷಕರು ಇದ್ದಾರೆ. ನಮ್ಮ ಹೋಮ್ ಗಾರ್ಡ್ಗಳು ಹೆಚ್ಚಿನ ತರಬೇತಿ ಹೊಂದಿದ್ದಾರೆ, ಆದರೆ ಅವರಿಗೆ ಸ್ವಿಮ್ಮಿಂಗ್ನಲ್ಲಿ ವಿಶೇಷ ಪರಿಣಿತಿ ಇಲ್ಲ. ಯಾಕೆಂದರೆ ಸಮುದ್ರದಲ್ಲಿ ಸ್ವಿಮ್ ಮಾಡೋದು ಮತ್ತು ಸ್ಟ್ಯಾಗ್ನೆಂಟ್ ವಾಟರಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್. ಇವರಿಗೆ ಫ್ಲಡ್ ಟ್ರೈನಿಂಗ್ ಆಗಿದ್ದರೂ ಸಹ ಅವರಿಗೆ ಇಲ್ಲಿ ಸ್ವಿಮ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನಮ್ಮ ಜೀವರಕ್ಷಕ ತಂಡದವರು, ಅವರು ಪ್ರತಿ ಬೀಚ್ಗಳಲ್ಲಿ ಸಹ ಜೀವರಕ್ಷಕ 3 ಜನ ಜೀವರಕ್ಷಕರು ಇರ್ತಾರೆ. ಅವರು ಎಕ್ಸ್ಪರ್ಟ್ ಸ್ವಿಮ್ಮರ್ಸು. ಅವರು ಈ ತೆರೆಗಳ ಎದುರುಗಡೆ ಸ್ವಿಮ್ ಮಾಡೋಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಸೊ ಇದು ಒಂಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಮ್ಮವರು ಕಾಕಿ ಹಾಕ್ಕೊಂಡು ಜನರಿಗೆ ಎಚ್ಚರಿಕೆ ನೀಡ್ತಾರೆ. ಅದನ್ನು ಮೀರಿ ಸಹ ಜನರು ಬೀಚಿಗೆ ಹೋದರೆ ಅವರನ್ನು ರಕ್ಷಿಸಲಿಕ್ಕೆ ಹೋಮ್ ಗಾರ್ಡ್ಗಳ ಜೊತೆಗೆ ಸ್ಥಳೀಯ ಜೀವರಕ್ಷಕರು ಇರ್ತಾರೆ. ಅವರಿಗೂ ಸಹ ಅನುಕೂಲ, ನಮಗೂ ಅನುಕೂಲ. ಒಟ್ಟಿನಲ್ಲಿ ಎಂಡ್ ರಿಸಲ್ಟ್ ಏನಂದರೆ, ನಮ್ಮ ಎಲ್ಲ ಸ್ಥಳೀಯರು ಇರ್ಬೋದು, ಸ್ಥಳೀಯರು ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಬೀಚ್ಗಳಿಗೆ ಹೋಗೋದಿಲ್ಲ, ಅವರಿಗೆ ಅಪಾಯದ ಅರಿವು ಇರ್ತದೆ. ಮತ್ತು ಇನ್ನೊಂದು ಬೀಚ್ನಲ್ಲಿರುವಂಥ ಜೀವರಕ್ಷಕರಿಗೆ ಅವರಿಗೊಂದು ಸಾಮಾನ್ಯವಾಗಿ ಅದೇ ಬೀಚಿನ ಅದೇ ಏರಿಯಾದ ಜೀವರಕ್ಷಕರೇ ಇರ್ತಾರೆ. ಅವರಿಗೆ ಎಲ್ಲೆಲ್ಲಿ ಕಲ್ಲು ಇದೆ, ಎಲ್ಲಿ ಎಷ್ಟು ಡೆಪ್ತ್ ಇದೆ, ಎಲ್ಲಿ ಎಷ್ಟು ಗುಂಡಿ ಇದೆ, ಎಲ್ಲಿ ಅಪಾಯ ಇದೆ ಅನ್ನೋದರ ಅರಿವು ಇರ್ತದೆ. ನಮ್ಮ ಹೋಮ್ ಗಾರ್ಡ್ಗಳಿಗೆ ಅವರು ಬೇರೆ ಬೇರೆ ಊರಿನವರಾದ ಕಾರಣ, ಈ ಸ್ಥಳೀಯರಲ್ಲದ ಕಾರಣ ಅವರಿಗೆ ಹೆಚ್ಚಿನ ಅರಿವಿರುವುದಿಲ್ಲ. ಒಟ್ಟಿನಲ್ಲಿ
ಅವರು ಇಬ್ಬರು ಜೊತೆ ಸೇರಿ ಯಾವುದೇ ಕ್ಯಾಶುಯಾಲಿಟಿ ಆಗದ ರೀತಿಯಲ್ಲಿ ಮಳೆಗಾಲದಲ್ಲಿ ಕೆಲಸ ನಿರ್ವಹಿಸುವಂಥದ್ದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರಿಗೆ ನಿಮ್ಮಷ್ಟು ಸ್ವಿಮ್ಮಿಂಗ್ ಬರಲ್ಲ, ಅವ್ರು ಏನಿದ್ರು ಸಹ ದಾಟಿ ಹಿಡ್ಕೊಂಡು ಎದುರ್ತಾರೆ. ಮತ್ತು ಅದು ದಾಟಿಯಲ್ಲಿ ಹೋದರೆ ನೀವು ಬೇಕಾಗತ್ತೆ. ಮುಂದಿನ ವರ್ಷ ಸುಮಾರು 20-25 ಕ್ಯಾಪಬಿಲಿಟಿ ಕಳೆದ ವರ್ಷ ನಾವು ಮತ್ತು ಈಗ ಕೈ ಕಾರ್ಡ್ಗಳು ಸೇರಿ ಅವರು ಬೇಕಾದೆಲ್ಲ ಎಲ್ಲ ಮಾಡ್ತಾರೆ. ಈ ಸಲ ಟೆಂಟ್ ಸಹ ಕೊಡ್ಲಿಕ್ಕೆ ಹೇಳಿದ್ರು. ಕಡಲದ ಬರೀಟ್ ಬರ ಮೀಪಿನ ಕಡೆಗೆ ಬರ ಒಂದು ಎಚ್ಚರಿಕೆ ಕೊರೊಂದಿಲ್ಲ ಎಂಗ್ಲು ನಮ್ಮ ಗಾರ್ಡ್ ಆದ ಬರ ನಮ್ಮ ಜನ ಸಿಬ್ಬಂದಿ ಉಳ್ಳೇರು ಇವಾಗ ಶಿವಾಜಿ ಜೀವರಕ್ಷಕ ಸಂಘದ ಜನರು ಉಳ್ಳೇರು ಮೊಕ್ಕಲು ಪಣ್ಣಲ್ಲ ಐತೆ ಎತ್ತು ಮೊಕ್ಕಲಿಗೆ ನಮ್ಮ ಪಣ್ಣ ನೀರು ಜಪ್ಪೋಸಿ ಪಣ್ಣಲ್ಲ ಅಗಳು ಐಕೆ ತಕ್ಕ ಏನು ಜೀರು ಅಗಳು ಮರ್ಯಾದೆ ಕೊರಿಪಿನ ಬಿಡ್ದಂಗ್ರೇನು ನಿಗಳು ಪೋಲೆ ಮನ್ಪಿನ ರೀತಿ ಈ ಕಡಲ ಕಿನ ನೆಡುಂಡು ನಾಕಡೆ ನಾವು ಪನ್ಪಿನ ಆತನ ಪನ್ಪ ಅಗಳು ಐಕೆ ಓಲ ನಮಗೆ ಪನ್ಪಿನ ಮರ್ಯಾದೆ ಕೊರೊಂದು ಇಚ್ಚೇರು ನೆಕ್ ಯಾಪಲ್ಲ ಈಗ ಸಿಬ್ಬಂದಿಲ ಶಿವಾಜಿ ಈಜುಗಾರ ಸಂಘಲ ಮತ್ತು ಒಟ್ಟಿಗೆ ಅದು ಇವುಲ ಈಗೊಂಜಿ ಬೆನ್ನುಲು ಅದುಲ್ಲ ಇವುಗಳು ಇವುಲ ಓಲ ಮಿತ್ತು ಬರ್ಪಿನ ನೀರು ಜಪ್ಪೋಸಿ ಮನ್ಪಿನ ಬರ ವ್ಯವಸ್ಥೆ ನಿಗಳು ಬರ ಮಂತೊಂದುಲ್ಲ ನೆಕ್ ಪುರ ಒಂಜಿ ಪಬ್ಲಿಕ್ ಮಾತ್ರ ನೆಕ್ ಒಂಜಿ ಮರ್ಯಾದೆ ಕೊರದೊಂಜಿ ಪೂರ ಸೇರ್ದು ಐಕೆ ತಕ್ಕ ಒಗ್ಗಟ್ಟಾದ ನಮ್ಮ ಅಗಲ ಏರೆಲ್ಲ ನೀರು ಚಪ್ಪಲ್ಲ ಮನ್ಪುರ ಒಂಜಿ ಕಾರ್ಯಕ್ರಮ ನಮ್ಮ ದೀವ ನೋಡು ಈರು ಪಂಡ್ಲಗನೆ ಮತ್ತು ನೆಕ್ ಆಪಿನ ಕಡಲ್ ಕೊರೆತದ ವಿಷಯ ಪುರ ಮತ್ತು ಏದೋ ಜನ ಪೋಯರು ಅವು ನಮ್ಮ ತೂಪಿನ ಕೂಡ ಮಸ್ತ್ ಉಂಡು మన పవన్లక ನಮ್ಮ ಜಾವನಿ ಏರ್ಲ ಮುಸ್ಲಿಮ್ ಆವಡು ಕ್ರಿಶ್ಚಿಯನ್ ಆವಡು ಹಿಂದೂ ಆವಡು ಮಾತಾ ಒಂಜೆ ನಮ್ಮ ಅಪ್ಪ ಈ ಮೇಟ್ ನಮ್ಮ ನೀರ ಬರಿಟ್ಟು ನಮ್ಮ ಗೊಬ್ಬನ ಬತ್ತನ ವಿಷಯ ನಮ್ಮ ತೂಪಿನ ಪನ್ಪಿನ ನಮ್ಮ ಮರ್ಯಾದೆ ಗೊತ್ತಾಗಲು ಮರ್ಯಾದೆ ನಮ್ಮ ಕೊರೋಡು ಆ ಕೊಡ್ಜಿನ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟಿನ ಪನ್ಪಿನ ಪನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದ್ರ ಕಿನಾರೆಯಲ್ಲಿ ಇರುವ ಪ್ರವಾಸಿಗರಿಗೋಸ್ಕರ ನಾವು ಸೇಫ್ಟಿಯಾಗಿ ಹೋಮ್ ಗಾರ್ಡ್ಸ್ ನೇಮಿಸಿದ್ದೇವೆ ನಾವು ಇಲ್ಲಿ. ಹಾಗಾಗಿ ಅವರ ರಕ್ಷಣೆಗಾಗಿ ನಾವು ತುಂಬ ಕಾರ್ಯನಿರ್ವಹಿಸುತ್ತಿದ್ದೇವೆ. ಹಾಗೂ ಇಲ್ಲಿಯ ಸ್ಥಳೀಯ ಸಂಘದ ಇಲ್ಲಿ ಜೀವರಕ್ಷಕ ದಳದವರು ಸಹ ಇಲ್ಲಿ ನಮಗೆ ತುಂಬ ಸಹಕಾರಿಯಾಗಿದ್ದಾರೆ. ಹಾಗೂ ನಮಗೆ ನಮ್ಮ ಪೊಲೀಸ್ ಕಮಿಷನರಿನಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಇಲ್ಲಿ ಪೊಲೀಸ್ನವರು ನಮಗೆ ತುಂಬ ಸಹಾಯ ಮಾಡಿ ಇದು ಮಾಡ್ತಿದ್ದಾರೆ. ಹಾಗಾಗಿ ನಾವಿಲ್ಲಿ ಬರುವ ಪ್ರವಾಸಿಗರಿಗೋಸ್ಕರ ಹಾಗೂ ಊರಿನ ಜನತೆಗೋಸ್ಕರ ಇಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇವೆ. ಯಾರು ಕುಡಿದು ಮದ್ಯಪಾನ ಮಾಡಿ ಗಲಾಟೆ ಮಾಡ್ತಾರೆ ಅವ್ರನ್ನ ನಾವು ಲೋಕಲ್ ಪೊಲೀಸ್ ಒಟ್ಟಿನಲ್ಲಿ ಈ ಮಳೆಗಾಲದಲ್ಲಿ ಅವರು ಏನೇ ಬೀಚಿಗೆ ಹೋಗೋದಾಗ ಕಡಿಯೋದು ಗೊತ್ತಾಯ್ತಾ, ಅಷ್ಟು ಮಾಡಿದರೆ